ಮಂಗಳೂರು ವಿವಿ ಅಂತರ್ ಕಾಲೇಜುಗಳ ಪುರುಷರ ಮತ್ತು ಮಹಿಳೆಯರ ಗುಡ್ಡಗಾಡು ಓಟ ಸ್ಪರ್ಧೆ ಬಾರ್ಕೂರಿನಲ್ಲಿ ನಡೆಯಿತು. ಬಾರ್ಕೂರು ಶ್ರೀಮತಿ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳವಾರ ಗುಡ್ಡಗಾಡು ಓಟ ಸ್ಪರ್ಧೆ ನಡೆಯಿತು. ವಿವಿ ವ್ಯಾಪ್ತಿಯ 40 ಕಾಲೇಜುಗಳಿಂದ 500 ಮಂದಿ ಮಹಿಳೆಯರು ಮತ್ತು ಪುರುಷ ಕ್ರೀಡಾಪಟುಗಳು 50ಕ್ಕೂ ಹೆಚ್ಚು ಕ್ರೀಡಾ ಅಧಿಕಾರಿಗಳು ಭಾಗವಹಿಸಿದ್ದರು. ಕ್ರೀಡಾಕೂಟದಲ್ಲಿ ಆಳ್ವಾಸ್ ಮೂಡುಬಿದಿರೆ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮದಪದವು ಶ್ರೀ ರಾಮಕುಂಜೇಶ್ವರ ಕಾಲೇಜು ರಾಮಕುಂಜ, ಎಸ್ಡಿಎಂ ಕಾಲೇಜು ಉಜಿರೆ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡಿತು. ನಾನು 2005ರಲ್ಲಿ ಪ್ರಾರಂಭಗೊಂಡ ಬ್ರಹ್ಮಾಂಡ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ಜಿಲ್ಲೆಯಲ್ಲಿ ನಡೆಯುವ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ ಬಂದಿದೆ. ವಿನ್ನರ್ಸ್ ಇರೋರು ಕೆಲವರು ಇರ್ತಾರೆ, ಅವ್ರಿಗೆ ಪ್ರೈಸ್ ಸಿಗುತ್ತೆ. ಆದ್ರೆ ಫಿನಿಶ್ ಮಾಡಿದವರೆಲ್ಲರೂ ವಿನ್ನರ್ಸ್. ಯಾಕಂದ್ರೆ ಫಿನಿಶ್ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದೆ, ಆದ್ರೆ ಅದು ಕ್ರಾಸ್ ಕಂಟ್ರಿ ಬಿಕಾಸ್ ಇದು ಇಂಡಿವಿಜುವಲ್. ನಾನು ಒಬ್ಬನೇ ಓಡಿ 10 ಕಿಲೋಮೀಟರ್ ಆಗೋದು ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಸಲ್ಲಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಪುರುಷರ ಗುಡ್ಡಗಾಡು ಓಟ ಸ್ಪರ್ಧೆ ವಿಜೇತ ತಂಡ ಟ್ರೋಫಿಯೊಂದಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುರುಷರ ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ಈ ಒಂದು ಕ್ಯಾಂಪಸ್ ಅಲ್ಲಿ 1ನೇ ಕ್ಲಾಸಿನಿಂದ ಪೋಸ್ಟ್ ಗ್ರಾಜುಯೇಷನ್ ಕೂಡ ನಾವು ಕಲಿಕೆ ಆಗ್ಬೋದು. ಯಾಕಂದ್ರೆ